ಬಾಧಿತ ಬಂಟ್ವಾಳ ಸಾಣೂರು ಪದವು ನಿವಾಸಿ ಸಂದೀಪ್ ಎಂಬವರು ಚಿಕಿತ್ಸೆಗೆ ಸ್ಪಂದಿಸದೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸಂಗಬೆಟ್ಟಿಗೆ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಅವರು ತಲೆ ತುರುಕಿ ಬಿದ್ದ ಕಾರಣ ಸೊಂಟಕ್ಕೆ ಗಾಯಗೊಂಡು ಬಳಿಕ ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡಿತಾ ಇದ್ರು. ಸೆಪ್ಟೆಂಬರ್ 5ರಂದು ನೋವು ಉಲ್ಬಣಗೊಂಡ ಕಾರಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಬಳಿಕ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ವೈದ್ಯರು ಪರೀಕ್ಷಿಸಿ ವೆನ್ಲಾಕ್ಗೆ ಹೋಗುವಂತೆ ಸೂಚಿಸಿದ್ರು. ವೈದ್ಯರು ಪರೀಕ್ಷಿಸಿ ಸಂದೀಪನಿಗೆ ಜಾಂಡೀಸ್ ಹಾಗೂ ಲಿವರ್ಗೆ ಸಂಬಂಧಿಸಿದ ಕಾಯಿಲೆ ಇರುವುದಾಗಿ ತಿಳಿಸಿ ಆತನನ್ನ ಚಿಕಿತ್ಸೆಗೆ ಒಳರೋಗಿಯಾಗಿ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಈತ ಸೆಪ್ಟೆಂಬರ್ 5ರಂದು ರಾತ್ರಿ 9 ಗಂಟೆಗೆ ಮೃತಪಟ್ಟಿದ್ದಾನೆ. ಈತನ ಸೊಂಟಕ್ಕೆ ಉಂಟಾದ ಗಾಯದಿಂದಲೂ ಕೂಡ ಸಾವು ಸಂಭವಿಸಿರುವ ಸಾಧ್ಯತೆಗಳಿರುವುದರಿಂದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಯುಡಿಆರ್ ನಂಬರ್ 33/2025 ಕಲಂ 194 BNSS ಅಡಿ ಪ್ರಕರಣ ದಾಖಲಾಗಿದೆ.